ಶಿಕ್ಷಣದಲ್ಲಿ ಸುಧಾರಣೆ ಹಾಗೂ ಸಮಾಜ ಸುಧಾರಣೆಯ ಅಗತ್ಯತೆ ಕುರಿತ ಕೇಂದ್ರ ಸರ್ಕಾರ ವರ್ಷದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತಾ ಇದೆ. ಹೊಸ ರೀತಿಯ ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಣವನ್ನು ಸಜ್ಜುಗೊಳಿಸುವ ಪ್ರಯತ್ನಕ್ಕೆ ಕೇಂದ್ರ ಹೆಜ್ಜೆ ಇರಿಸಿದೆ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಾರ್ಕಳ ಇದರ ವತಿಯಿಂದ ಶ್ರೀಮದ್ ಭುವನೇಂದ್ರ ಕಾಲೇಜಿನಲ್ಲಿ ನಡೆದಂತಹ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ 32 ಮಂದಿ ನಿವೃತ್ತ ಶಿಕ್ಷಕರನ್ನ ಶಾಲು ಹೊದಿಸಿ ಪುಸ್ತಕ ನೀಡಿ ಶಾಸಕರು ಗೌರವಿಸಿದರು. ವೇದಿಕೆಯಲ್ಲಿ ಹೆಬ್ರಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಪೂಜಾರಿ, ಹೆಬ್ರಿ ಕಾರ್ಕಳ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಹರೀಶ್ ನಾಯಕ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಮಿತ್ ಶೆಟ್ಟಿ, ಹೆಬ್ರಿ ತಹಶೀಲ್ದಾರ್ ಮಹೇಶ್ ಚಂದ್ರ ಉಪಸ್ಥಿತರಿದ್ದರು. ಅತ್ಯಂತ ಸಂಭ್ರಮದಿಂದ ನಡೀತಾ ಇರುವುದನ್ನು ನಾವು ಕಂಡಿದ್ದೇವೆ. ಕಾರಣಾಂತರಗಳಿಂದ ಕೋವಿಡ್ ಇತ್ಯಾದಿಯ ಆತಂಕದ ನಡುವೆ ಈ ವರ್ಷ ಸಂಭ್ರಮ ಇಲ್ಲ ಅಂತಾದರೂ ಕೂಡ ಅದೇ ಶ್ರದ್ಧೆ ಮತ್ತು ಗೌರವದಿಂದ ಶಿಕ್ಷಕರ ದಿನಾಚರಣೆ ನಾಡಿನಾದ್ಯಂತ ಇವತ್ತು ನಡೀತಾ ಇದೆ. ಶಿಕ್ಷಕ ಮತ್ತು ಶಿಕ್ಷಕನ ಪಾತ್ರದ ಕುರಿತಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ತುಂಬಾ ಜನ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಒಬ್ಬ ಶಿಕ್ಷಕ ಕೇವಲ ವಿದ್ಯಾರ್ಥಿಯನ್ನು ನಿರ್ಮಾಣ ಮಾಡೋದಷ್ಟೇ ಅಲ್ಲ, ತನ್ಮೂಲಕ ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡ್ತಾನೆ ಎನ್ನುವಂತ ಸತ್ಯ ಸಂಗತಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಪೀಳಿಗೆಯಿಂದ ಪೀಳಿಗೆಗೆ ಹೊಸ ಸಮಾಜದ ನಿರ್ಮಾಣವನ್ನ ಶಿಕ್ಷಕ ಮಾಡ್ತಾ ಸದೃಢ ಸಮಾಜವನ್ನು ಕಟ್ಟುವಂತ ದೊಡ್ಡ ಪಾತ್ರವನ್ನ ಶಿಕ್ಷಕ ಸಮುದಾಯ ಹಲವು ವರ್ಷಗಳಿಂದ ಮಾಡ್ತಾನೆ ಇದೆ. ಇನ್ನಷ್ಟು ಅದು ಪರಿಣಾಮಕಾರಿಯಾಗಿ ನಡೀಬೇಕು. ಯಾವ ಸಂಗತಿಗಳು ಪಠ್ಯಪುಸ್ತಕಗಳಲ್ಲಿ ಸಿಗೋದಿಲ್ವೋ ಅಂತ ಹತ್ತಾರು